ತಿಂಗಳ ಹಿಂದೆ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆಯಾಗಿದ್ದ ಯುವ ಉದ್ಯಮಿ ಬೆಳ್ತಂಗಡಿ ನೆಲ್ಯಾಡಿ ನಿವಾಸಿ 36 ವರ್ಷದ ಸುದೀಪ್ ರೈ ಸಂಶಯಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಬೆಳ್ತಂಗಡಿ ಸುದೀಪ್ ರೈಗೆ ಫೆಬ್ರವರಿ 17ರಂದು ಕಾರ್ಕಳ ತಾಲೂಕಿನ ಸೌಮ್ಯಶೆಟ್ಟಿ ಜೊತೆ ಮದುವೆಯಾಗಿತ್ತು. ಆದರೆ ಈತನ ಸಾವಿಗೆ ಪತ್ನಿ ಸೌಮ್ಯಶೆಟ್ಟಿಯೇ ಕಾರಣ. ಆಕೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾಳೆ ಎಂದು ಸೊಸೆಯ ವಿರುದ್ಧವೇ ಮಾವ ದೂರು ನೀಡಿದ್ದಾನೆ. ನಾಟಕ ಕಲಾವಿದೆ, ಮೇಕಪ್ ಆರ್ಟಿಸ್ಟ್ ಆಗಿರುವ ಸೌಮ್ಯಶೆಟ್ಟಿ ಅವರು ಮೂಲತಃ ಕಾರ್ಕಳ ತಾಲೂಕಿನ ಬಂಗ್ಲೆಗುಡ್ಡೆ ನಿವಾಸಿ. ಈ ಹಿಂದೆ ಒಂದು ಮದುವೆಯಾಗಿ ಪತಿಗೆ ಡಿವೋರ್ಸ್ ನೀಡಿದ್ದ ಸೌಮ್ಯ ಬಳಿಕ ಸುದೀಪ್ ಅವರನ್ನ ಮದುವೆಯಾಗಿದ್ರು. ಸೌಮ್ಯ ಜೊತೆ ವಿವಾಹದ ಬಗ್ಗೆ ಸುದೀಪ್ ಕುಟುಂಬದ ಆಕ್ಷೇಪವೆತ್ತಿದ್ದರು ಎನ್ನಲಾಗಿದೆ. ಮಗನ ಸಾವಿಗೆ ಸೊಸೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಾಳೆ ಎಂದು ಮಾವ ದಾಮೋದರ್ ಆರೋಪಿಸಿ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಈ ಆರೋಪವನ್ನ ಪತ್ನಿ ಸೌಮ್ಯ ನಿರಾಕರಿಸಿದ್ದಾರೆ. ಸುದೀಪ್ ಸಾವಿಗೆ ನಾನು ಕಾರಣ ಅಲ್ಲ, ಆತ ವಿಷ ಸೇವಿಸಿರುವ ಬಗ್ಗೆ ಸ್ವತಃ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ. ವಿಷ ಸೇವಿಸಿದ ಬಳಿಕ 2 ದಿನ ಸರಿಯಾಗೇ ಇದ್ರು. ಬಳಿಕ ಫುಡ್ ಪಾಯ್ಸನ್ ಆಗಿದೆ ಎಂದು ಆಸ್ಪತ್ರೆಗೆ ದಾಖಲಿಸಿದ್ದೇವೆ. ನನ್ನ ಪೂರ್ವಪರ ಎಲ್ಲ ಗೊತ್ತಿದ್ದು ಅವರು ನನ್ನನ್ನ ಮದುವೆಯಾಗಿದ್ದರು ಎಂದು ಸೌಮ್ಯ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ರೀಸನ್ ನನಗೆ ಪ್ರಾಪರ್ ರೀಸನ್ ಗೊತ್ತಿಲ್ಲ. ಬಟ್ ಅದೇ ಮೊನ್ನೆ 16th ಇಲ್ಲಿಂದ ಹೋಗಿದ್ದಾರೆ ಚಂದ ಮಾಡಿ. ಅಲ್ಲಿ ಹೋದ್ಮೇಲೆ ಜಗಳ ಆಗಿದೆ ಅಂತ ಹೇಳಿದ್ದಾರೆ ಮನೆಯಲ್ಲಿ. ಅದಷ್ಟು ವಿಷಯ ನನಗೆ ಗೊತ್ತುಂಟು. ಆಮೇಲೆ ತಗೊಂಡು ಅವರು ಹೇಳಿದ್ದಾರೆ 16ಗೆ ನಾನು ಬರುವಾಗ ತಗೊಂಡಿದ್ದೇನೆ ಅಂತ ಹೇಳಿದ್ದಾರೆ ಅಲ್ಲಿಂದ ಬೆಳ್ತಂಗಡಿಯಿಂದ. ನಮಗೆ ಸಹ ಗೊತ್ತಿಲ್ಲ. ನಾನು ಮೊನ್ನೆ ಅಲ್ಲಿ ಅವರು ಮನೆಗೆ ಹೋದಾಗ ನನಗೆ ಗೊತ್ತಿರೋದು ಇವರು ಬೇಡ ಹೇಳಿದ್ದಾರೆ ಅಂತ. ನಾನು ಅವರಿಗೆ ಸಹ ಹೇಳಿದ್ದೇನೆ, ನಿಮಗೆ ಬೇಡ ಅಂತ ಇದ್ದರೆ ಒಂದು ನಮಗೆ ಕಾಲ್ ಮಾಡ್ಬೋದಾ, ನಂಬರ್ ಉಂಟು ಇಷ್ಟು ಜನರದ್ದು, ಅಥವಾ ನನ್ನ ನಂಬರ್ ಸಿಗ್ತದೆ, ಯಾರ ಹತ್ರ ಕೇಳಿಸ ನನ್ನ ನಂಬರ್ ಸಿಗ್ತದೆ, ಕಾಲ್ ಮಾಡಿ ಹೇಳ್ಬೋದಿತ್ತಲ್ಲ. ಹಾಂ, ನನ್ನ ಲೆಕ್ಕದ ಅಲ್ಲೇ ತಗೊಂಡು. ಬಟ್ ಏನಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿಗೆ ಬಂದಮೇಲೆ 17th ಇಲ್ಲಿ ಬಂದಿದ್ದಾರೆ, 18th ನಾವು ಇಲ್ಲಿ ಆಟಾಡ್ಲಿಕ್ಕೆ ಹೋಗಿದ್ದೇವೆ ಪಾರ್ಕಿಗೆ. ಆನಂತರ 19th ಮದುವೆ ಎಲ್ಲ ಮಾಡ್ಕೊಂಡಿದ್ದೇವೆ. ಆಮೇಲೆ ಪ್ರಾಬ್ಲಮ್ ಆಗೋದು ನಮಗೆ. ನಾವೇನಂತ ಹೇಳ್ಬೇಕು, ನಮಗೆ ಸಹ ಗೊತ್ತಿಲ್ಲ ವಿಷಯ ಏನಂತ ಗೊತ್ತಿಲ್ಲ. ನನಗೆ ಸಹ ನಾನು ಸಹ ಅಷ್ಟೇ ಹೇಳ್ತೇನೆ, ನನಗೆ ಅವ್ರು ಸಾಯುವಂಥ ವ್ಯಕ್ತಿ ಅಲ್ವಾ. ಆ್ಯಕ್ಚುಲಿ ನನಗೆ ಗೊತ್ತಿರೋ ಪ್ರಕಾರ ಸಾಯುವಂಥ ಇದೆಲ್ಲ ಅವ್ರಿಗಿಲ್ಲ. ಈಗ ಅದು ಕಾಲ್ ಬೈ ಟಾರ್ಚರ್ ಆಗ್ತಿತ್ತು, ಕೆಲವು ಸಾಲ್ವ್ ಮಾಡ್ತಿತ್ತು, ಕೆಲವು ಕಾಲ್ ರಿಸೀವ್ ಮಾಡ್ತಲ್ಲ ಇರಲಿಲ್ಲ. ಬಟ್ ಸಾಯುವ ರೀಸನ್ ಇಲ್ಲ. ಬಟ್ ಮನೆಗೆ ಹೋದ್ಮೇಲೆ ಏನಾಗಿದೆ, ಅವರು ಎಂತ ಹೇಳಿದ್ದಾರೆ ಗೊತ್ತಿಲ್ಲ. ಯಾಕಂದರೆ ಮನೆಗೆ ನಂದು ಟಾರ್ಚರ್ ಆದ, ಅವ್ರು ಇಲ್ಲಿಗೆ ಬರಲಿಕ್ಕಿಲ್ಲ. ಯಾಕಂದರೆ ಒಂದು ಹುಡುಗರ ನಾನು ಕಟ್ಟಿ ಹಾಕಿ ನಾನು ಇದು ಮಾಡಲಿಕ್ಕೆ ಏನು ಸಾಗೋದಿಲ್ಲ. ಅಷ್ಟಿದೆ ಆಟ ಆಡಲಿಕ್ಕೆ ಅದಕ್ಕೆಲ್ಲ. ಹಾಂ, ನನ್ನೊಟ್ಟಿಗಿದ್ದು ಇಲ್ಲಿ ಸಹ ನಾನೇ ಅಡ್ಮಿಟ್ ಮಾಡಿದೆ. 2 ದಿವಸ 3 ದಿವಸ ನಾನೇ ನೋಡ್ಕೊಂಡಿದ್ದು. ಅಲ್ಲಿ ಸಹ ನಾನೇ ಇದ್ದಿದ್ದೆ 2 ದಿವಸ. ಅಲ್ಲಿ ಒಂದು ರೀಸನ್, ಅಲ್ಲಿ ಸಹ ನಾನು ಬೇಕು, ಬಿಟ್ಟು ಹೋಗೋದಿಲ್ಲ. ನಾನು ಇಲ್ಲಿಗೆ ಸಹ ನಾನು ಅವರೊಟ್ಟಿಗೆ ಹೋಗೋದಿಲ್ಲ. ಹೋದ್ರೆ ನೀವು ಬರಬೇಕು, ಅದೇ ಮಾತಾಡ್ತಿದ್ರು. ಬಿಟ್ಟರೆ ಬೇರೆ ನನಗೆ ರೀಸನ್ ಗೊತ್ತಿಲ್ಲ. ನನ್ನ ಹತ್ರ ಜಗಳ ಆಗಿದೆ ನಾನು ಹೇಳ್ಬೋದು, ನಮಗೆ ಸ್ವಲ್ಪ ಜಗಳ ಆಗಿತ್ತು, ಸೊ ಟೆನ್ಷನಲ್ಲಿದ್ದರೆ ಅಂತ. ಬಟ್ ನಮಗೆ ಜಗಳ ಆಗಲಿಲ್ಲ. ಅವ್ರ ಮನೆಯಲ್ಲಿ ಏನಾಯಿತು ಅದು ಅವರು ಸಹ ಹೇಳಿಲ್ಲ ನಮಗೆ. ನಾವು ಜಸ್ಟ್ ಪ್ರೆಷರ್ ಮಾಡಿ ಕೇಳಿಲ್ಲ. ಒಂದು 2-3 ಸಲ ಕೇಳಿದ್ದೇನೆ, ಮನೇಲಿ ಪ್ರಾಬ್ಲಮ್ ಎಂತಾಗಿದೆ ಒಂದು ಸ್ವಲ್ಪ ಹೇಳಿ ನನಗೆ ಎಂತ ಅಂತ. ಹಾಂ, ಆ್ಯಕ್ಚುಲಿ ನಾನು ಮೊನ್ನೆ ಅವರು ಹಾಸ್ಪಿಟಲ್ ಪಾಯ್ಸನ್ ಅಂತ ಹೇಳುವಾಗ ನಾನು ಅಂದ್ಕೊಂಡಿದ್ದೆ ಕಂಪ್ಲೇಂಟ್ ಕೊಡಬೇಕಂತ. ಯಾಕಂದರೆ ನನಗೆ ಅವರಿಗೆ ಸಹ ಫೀಲ್ ಇರ್ಬೋದು ಅವರ ಮಗ ಅಂತ. ಬಟ್ ಅದಕ್ಕಿಂತ ಜಾಸ್ತಿ ನನಗೆ ಒಂದು ಲೈಫ್ ಕಟ್ಕೊಳ್ಬೇಕಂತಿತ್ತು. ನಾನು ಅವ್ರದ್ದು ಇವಾಗ ಅಷ್ಟು ಸಾಲ ಅದೆಲ್ಲ ಕಾಲ್ ಬರುವಾಗ ನಾನು ಅದನ್ನೆಲ್ಲ ನೋಡ್ಕೊಂಡು ನನಗೆ ಒಂದು ಲೈಫ್ ಸಿಗಬೇಕಂತ ಅಷ್ಟೇ ಇದೆ. ಅದು ಇಲ್ಲದ್ರೆ ನಾವು ಇವಾಗ ಮದುವೆ ಸೈಡ್ ನಾಳೆ ಮದುವೆ ಆಗುವಂತ ನನ್ನ ಹತ್ರ ಹಣ ಈಗ ಪ್ರಾಬ್ಲಮ್ ಉಂಟು, ಏನಾದರೂ ಅಡ್ಜಸ್ಟ್ ಮಾಡ್ಬೋದು. ನಾವೇ ಕರೆಮಣಿಗೆಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಮ್ಮದು ಗೋಲ್ಡ್ ಇದ್ದು ನಾವು ಕೊಟ್ಟು ಅದೆಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಮಗೆ ಅಂದರೆ ಅವರ ಹಣ ಬೇಕಂತಿದ್ರೆ ನಾವು ಹೇಗೆ ಸಹ ಮಾಡ್ಬೋದು. ಅವರ ತಂದೆ ಬರೆದುಕೊಳ್ಳಿಕ್ಕೆ ಹೇಳಿದ್ದಾರೆ, ನನಗೆ ಮತ್ತು ಅವನಿಗೆ ಸಂಬಂಧ ಇಲ್ಲ ಅಂತ ಬರೆದು ಕೊಡು, ನಿಂಗೆ ಏನು ಬೇಕಾ ಸೆಟ್ಲ್ ಮಾಡ್ತೇವೆ, ಅವನನ್ನು ಕರ್ಕೊಂಡು ಹೋಗ್ತೇವೆ ಅಂತ. ಆವಾಗ ನಂಗೆ ಬರೆದು ಕೊಡ್ಬೋದಿತ್ತು ಹಣ ಬೇಕಂತಿದ್ರೆ. ಬಟ್ ನನಗೆ ಅವರು ಬೇಕಿತ್ತು ಅಷ್ಟೇ. ಮೊನ್ನೆ ಹಾಸ್ಪಿಟಲ್ಸ್ ನಾನು ಕಂಪ್ಲೇಂಟ್ ಮಾಡುವಂತ ನಾನು ಹೇಳಿದೆ, ಕಂಪ್ಲೇಂಟ್ ಮಾಡ್ತೇನೆ. ಯಾಕಂದರೆ ಅವ್ರ ಮನೆಗೆ ಹೋದ್ಮೇಲೆ ಏನೋ ಪ್ರಾಬ್ಲಮ್ ಆಗಿದೆ. ಬಟ್ ಆ ಟೈಮಲ್ಲಿ ನಾವು ಕಂಪ್ಲೇಂಟ್ ಮಾಡಿ ರಾಂಗ್ ಆಗ್ತದೆ ಅಂತ ಮಾತ್ರ ನಾನು ಸುಮ್ಮನೆ ಬೇಡ. ಬಟ್ ಇವಾಗ ನಾನು ಸತ್ಯ ನನಗೆ ಯಾಕೆ ಅಂತ ಹೀಗೆ ಮಾಡ್ಕೊಂಡು ನಂಗೆ ಬೇಕಂತ ಒಳ್ಳೆದಿಂದ ಇದ್ದು ನಮ್ಗೆ ಹೇಗಂದರೆ ಥಿಂಕ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಯಾಕಂದ್ರೆ ಮನೆ ಸಹ ಇವಾಗ ನನಗೆ ಅಂತಲ್ಲ, ತಮ್ಮನಿಗೆ ಸಹ ತುಂಬ ಕ್ಲೋಸ್, ಅಮ್ಮನ ಹತ್ರ ಎಲ್ಲ ತುಂಬ ಅವರೆಲ್ಲ ಇವಾಗ ಅಳ್ತಾ ಇದ್ದಾರೆ. ಯಾಕಂದರೆ ನಾವು ಮಕ್ಕಳಲ್ಲ ಅಮ್ಮನವ್ರದ್ದು. ಬಟ್ ನಮಗಿಂತ ಹೆಚ್ಚಾಗಿ ಅವ್ರು ನೋಡ್ಕೊಂಡಿದ್ದಾರೆ. ಅವರು ಎಂತ ಬೇಕು ಮತ್ತು ಅವನು ಸಹ ಅಷ್ಟೇ, ಅವನಿಗೇನು ಬೇಕು ಅದು ಅವನೇ ಮಾಡ್ತಾನೆ, ತಗೊಳ್ತಾನೆ. ನಾವೇನು ಸಹ ಅವರಿಗೆ ನೀವು ಅದು ಮಾಡಬೇಡಿ ಅಮ್ಮ, ಇದು ಮಾಡಬೇಡಿ ಹಾಗೆಲ್ಲ ಹೇಳೋದಿಲ್ಲ. ಅವರೇ ಹೋಗ್ತಾರೆ, ಅವರೇ ಅಡುಗೆ ಮಾಡ್ತಾರೆ, ಅವರೇ ತಗೊಳ್ತಾರೆ, ಅವರೇ ತಿಂಡಿ ತಿಂತಾರೆ. ಎಂತ ಸಿದ್ರು ಸಹ ಅವರದೇ ಅವರ ಮನೆ ಥರ. ಹಾಂ, ನನಗೆ ಕಾರಣ ಬೇಕು. ಅವರು
ಇವಾಗ ಅವ್ರು ಮಾಡಿದಾರಂತ ಅಲ್ಲ ನಾನು ಮಾಡ್ತಿರೋದು, ಯಾಕಂದ್ರೆ ನನಗೆ ಆ್ಯಕ್ಚುಲಿ ರೀಸನ್ ಬೇಕು ಅವರು ಹೀಗೆ ಮಾಡ್ಕೊಳ್ಳಿಕ್ಕೆ. ಹಾಗೆ ಮಾಡ್ಕೊಳ್ಳೋ ಪರ್ಸನ್ ಅಲ್ಲ, ಬಟ್ ಹಾಗೆ ಮಾಡಿಕೊಂಡು ಅವರಿಗೆ ಹೇಗೆ ಅವರಿಗೆ ಸಹ ಹಿಂಸೆ ಆಗಿರ್ಬೋದಲ್ಲ, ಹಾಗೆ ಮಾಡ್ಕೊಳ್ಬೇಕು, ಅವ್ರದ್ದು ಸಹ ಜೀವ ಅಲ್ವಾ, ನನಗೆ ಸಹ ನ್ಯಾಯ ಬೇಕು, ತನಿಖೆ ಆಗ್ಬೇಕಂತ ನನಗೆ ಸಹ ಅಷ್ಟೇ.